ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನೇನು ನಡೀತಾ ಇದೆ ಅಂತ ತಮ್ಮೆಲ್ಲರೂ ಗಮನದಲ್ಲಿದೆ. ಏನು ಬಂಟ್ವಾಳ ಕೊಳಕಮಜಲು ರೆಹಮಾನ್ ಹತ್ಯೆ ಪ್ರಕರಣದಲ್ಲಿ ವಿನಾಕಾರಣ ಸಂಘಟನೆಯನ್ನು ಹೇಳ್ಕೊಂಡು ಬರುವಂಥದ್ದು, ಸಂಘಟನೆಯ ಕಾರ್ಯಕರ್ತರ ಮೇಲೆ ಕೇಸ್ ಮಾಡುವಂಥ ಪ್ರಕ್ರಿಯೆಯನ್ನು ಈಗಾಗಲೇ ರಾಜ್ಯ ಸರ್ಕಾರ ಪೊಲೀಸರನ್ನು ದುರ್ಬಳಕೆ ಮಾಡ್ಕೊಂಡು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಕಳೆದ 2 ವರ್ಷಗಳ ಹಿಂದೆ ಸರ್ಕಾರದ ನಡೆಯನ್ನು ಗಮನಿಸಿದ್ರೆ ತಮ್ಮೆಲ್ಲರಿಗೂ ಅರ್ಥ ಆಗುತ್ತೆ. ಕರ್ನಾಟಕ ರಾಜ್ಯ ಸರ್ಕಾರ ಯಾವಾಗ ಚುನಾವಣೆ ಸಂದರ್ಭದಲ್ಲಿ ಒಂದು ಮತದ ಓಲೈಕೆಗೋಸ್ಕರ ಬಜರಂಗ ದಳವನ್ನು ಬ್ಯಾನ್ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಪ್ರಾರಂಭ ಮಾಡಿದಂಥ ಕಾರ್ಯ, ಅದರ ಮುಂದುವರೆದ ಭಾಗವಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಇಡೀ ಕರ್ನಾಟಕ ರಾಜ್ಯ ವ್ಯಾಪಿ ಬಜರಂಗ ದಳದ ಕಾರ್ಯಕರ್ತರನ್ನ ಗುರಿಯಾಗಿಸಿಕೊಂಡು ಅವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಕೇಸುಗಳನ್ನು ಹಾಕುವಂತಹ, ಗಡೀಪಾರು ಮಾಡುವಂತಹ, ರೌಡಿ ಶೀಟರ್ ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡ್ಕೊಂಡು ಬರ್ತಾ ಇದೆ ಅಂತ ನಾನು ಹೇಳಿ ಬಯಸ್ತೇನೆ. ತಮಗೆ ಗೊತ್ತಿರ್ಬೋದು, ಕಳೆದ ಕೆಲವು ದಿನಗಳ ಹಿಂದೆ ಪುತ್ತೂರು ಮತ್ತು ಬೇರೆ ಬೇರೆ ಭಾಗದಲ್ಲಿ ರಾತ್ರಿ 11-12 ಗಂಟೆ ಸಮಯದಲ್ಲಿ ಕಾರ್ಯಕರ್ತರ ಮನೆಗಳಿಗೆ ಪೊಲೀಸ್ ಇಲಾಖೆ ಹೋಗುವಂಥದ್ದು, ಅವರನ್ನು ಬೆದರಿಕೆ ಹಾಕಿ ಅವರನ್ನು ಫೋಟೋ ತೆಗೆಯುವಂಥ ಕೆಲಸವನ್ನು ಮಾಡಿಕೊಂಡು ಬರ್ತಾರೆ. ಇದರಿಂದ ನಾನು ಆಗಲೇ ಹೇಳಿದಾಗೆ ರಾಜ್ಯ ಸರ್ಕಾರದ ಸ್ಪಷ್ಟ ಒಂದು ಉದ್ದೇಶ ಇದೆ. ಈ ಎಲ್ಲ ಕೇಸುಗಳನ್ನು ಎಲ್ಲವನ್ನು ಸಮೇತ ಸಂಘಟನೆ ಮೇಲೆ ತರಬೇಕು ಅನ್ನುವಂಥ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಏನಾದರೂ ಮಾಡಿ, ಹೇಗಾದರೂ ಮಾಡಿ ಈ ಕರಾವಳಿ ಭಾಗದಲ್ಲಿ ಹಿಂದೂ ಸಂಘಟನೆಗಳನ್ನು ಹತ್ತಿಕ್ಕುವಂತಹ ಕೆಲಸವನ್ನು ಮಾಡಬೇಕು ಅನ್ನುವಂಥ ಒಂದು ಕಾರ್ಯದಲ್ಲಿ ಕಾರ್ಯಕರ್ತರ ಮನೆಗಳನ್ನು ನುಗ್ಗುವಂಥ ಕೆಲಸವನ್ನು ಸರ್ಕಾರ ಮಾಡಿಸ್ತಾ ಇದೆ. ಇಂತಹ ಒಂದು ಭ್ರಮೆಯಲ್ಲಿ ಸರ್ಕಾರ ಇದ್ದರೆ, ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೇನೆ, ಇಂಥ ಕೆಲಸಗಳಿಗೆ, ಇಂಥ ಕಾರ್ಯಗಳಿಗೆ ಹೆದರಿ ಹೋಗುವಂಥ ಕಾರ್ಯಕರ್ತರು ನಮ್ಮವರಲ್ಲ. ಎಂಥದೇ ಪರಿಸ್ಥಿತಿ ಬಂದರೂ ಈ ದೇಶ, ಧರ್ಮ, ಸಮಾಜಕ್ಕೋಸ್ಕರ ನಮ್ಮ ಕಾರ್ಯಕರ್ತರು ಸದಾ ನಿರಂತರವಾಗಿ ಕೆಲಸ ಮಾಡುವಂತಹ ಸಂಘಟನೆ ಕಾರ್ಯಕರ್ತರು ನಮ್ಮದಿದೆ. ಅಂತ ಸಂಘಟನೆ ಬಜರಂಗ ದಳ. ಈ ಸಂಘಟನೆಯನ್ನ ಬೇರೆ ಸಂಘಟನೆ ಜೊತೆಗೆ ಹೋಲಿಕೆ ಮಾಡುವಂಥ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಜನ ಪ್ರಯತ್ನ ಪಡ್ತಾ ಇದ್ದಾರೆ. ಮತ್ತು ನಮ್ಮ ಕಾರ್ಯಕರ್ತರನ್ನ ಅನವಶ್ಯಕವಾಗಿ ಏನು ಕೊಳಕಮಜಲು ರೆಹಮಾನ್ ಹತ್ಯೆ ಪ್ರಕರಣದಲ್ಲಿ ಸಿಲುಕಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ತುಂಬ ಸ್ಪಷ್ಟ ಉದ್ದೇಶ ಇಷ್ಟೇ, ಹೇಗಾದರೂ ಮಾಡಿ ಬಜರಂಗ ದಳವನ್ನು ಇದನ್ನು ಹೇಳ್ಕೊಂಡು ಬರಬೇಕು. ಹಾಗಾಗಿ ನಮ್ಮ ಭರತ್ ಕುಂಡೇಲ್ನವರನ್ನ ಜಿಲ್ಲಾ ಸಂಯೋಜಕರು, ಬಜರಂಗ ದಳದ ಸಂಯೋಜಕರನ್ನ ಕಾರಣಕ್ಕೋಸ್ಕರನೇ ಅವರ ಮೇಲೆ ಈ ಆರೋಪವನ್ನು ತರಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಿನ್ನೆ ಅಥವಾ ಮೊನ್ನೆ ಅವರ ಮನೆಯನ್ನ ಶೋಧ ಕಾರ್ಯ ಕೂಡ ಮಾಡಿದ್ದಾರೆ. ಇದನ್ನು ನಾನು ಖಂಡಿಸ್ತೇನೆ. ಮತ್ತು ನಾವು ಇದನ್ನು ಮುಂಚೆನೇ ಹೇಳಿದ್ವಿ, ನಾವು ಯಾವುದೇ ಕಾರಣಕ್ಕೂ ಯಾವುದೇ ಕೊಲೆಗಳನ್ನು ಸಮರ್ಥಿಸುವವರು ನಾವಲ್ಲ, ತನಿಖೆ ಮಾಡಿ ಅಂತ. ಮತ್ತೆ ಏನು ಈ ಕೊಳಕಮಜಲು ರೆಹಮಾನ್ನ ಹತ್ಯೆ ಬಗ್ಗೆ ನಾವು ಕೆಲವು ದಿನಗಳ ಹಿಂದೆ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ವಿ. ಇದು ಯಾವುದೋ ಒಂದು ವೈಯಕ್ತಿಕ ಕಾರಣಕ್ಕಾಗಿರುವಂಥದ್ದು ಅಂತ ಬರ್ತಾ ಇತ್ತು, ಅಥವಾ ಅಲ್ಲಿ ಮರಳಿ ದಂಡೆಗೋಸ್ಕರ ಆಗಿರುವಂಥದ್ದು ಅಂತ ಬರ್ತಾ ಇತ್ತು. ಇದ್ರ ಬಗ್ಗೆ ತನಿಖೆ ಮಾಡಲಿ, ಇದ್ರ ಬಗ್ಗೆ ನಮ್ದು ಯಾವುದೂ ಇಲ್ಲ. ಆದರೆ ವಿನಾಕಾರಣ ಸಂಘಟನೆ ಕಾರ್ಯಕರ್ತರನ್ನ ಗುರಿಯಾಗಿಸ್ಕೊಂಡು, ನಾನು ಹೇಳಿದೆ, ನಾನು ಕೇವಲ ಕಾರ್ಯಕರ್ತರು ಅಂತಂದ್ರೆ ಹೇಗೆ ಯೋಚನೆ ಮಾಡಿ, 12 ಗಂಟೆ 1 ಗಂಟೆ ಸಮಯದಲ್ಲಿ 84-85 ವರ್ಷದ ಹಿರಿಯರನ್ನ ಉದ್ದೇಶಪೂರ್ವಕವಾಗಿ ಅವರ ಮನೆಗಳಿಗೆ ನುಗ್ಗಿ ಮನೆಯಲ್ಲಿ ಒಂದು ಗಾಬರಿಯ ವಾತಾವರಣ ನಿರ್ಮಾಣ ಮಾಡುವುದು ಎಷ್ಟು ಸರಿ ಇದು? ಹಾಗಾಗಿ ನಾವು ಇದಕ್ಕೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ. ನಾನು ಮುಂದಿನ ದಿನಗಳಲ್ಲಿ ನೀವೇನಾದರೂ ಇನ್ನೂ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡಿ ನಮ್ಮ ಕಾರ್ಯಕರ್ತರ ಸಿಲುಕಿಸುವಂತ ಪ್ರಯತ್ನ ಮಾಡಿದ್ದೆ ಆದರೆ ಗಡೀಪಾರು ಮಾಡಬೇಕು, ಈ ಥರದ ಭಾರಿ ದೊಡ್ಡ ಮಟ್ಟದ ಹೋರಾಟವನ್ನು ರಾಜ್ಯವ್ಯಾಪಿ ಮಾಡಬೇಕು ಅನ್ನುವಂಥ ಯೋಜನೆಯನ್ನು ನಾವು ಮಾಡ್ಕೊಳ್ತೇವೆ. ಖಂಡಿತವಾಗ್ಲೂ ನಿಮಗೆ ದೊಡ್ಡ ಮಟ್ಟದ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ನಾನು ಈಗಾಗಲೇ ಸುಮಾರು ಜನ ಕಾರ್ಯಕರ್ತರ ಬಗ್ಗೆ ಕೇಸುಗಳನ್ನ ಹಾಕ್ತಾ ಇದ್ದಾರೆ. ಮತ್ತೆ ಕೆಲವರನ್ನ ಅನವಶ್ಯಕವಾಗಿ, ನಾನು ಹೇಳಿದೆ, ಸಂಘಟನೆ ತುಂಬಾ ಚಿಕ್ಕದೇನಲ್ಲ, ಭಾರಿ ದೊಡ್ಡ ಸಂಘಟನೆಯಲ್ಲಿ ಸಾವಿರಾರು ಜನ ಬರ್ತಾರೆ, ಸಾವಿರಾರು ಜನ ಸಂಘಟನೆಯಲ್ಲಿ ಕೆಲಸ ಮಾಡ್ತಾರೆ, ಬೇರೆ ಬೇರೆ ಕೆಲಸದಲ್ಲಿ ಇರ್ತಾರೆ. ಆದರೆ ವಿನಾಕಾರಣಕ್ಕೆ ಇನ್ಯಾವುದೋ ಕಾರಣಗಳಿಗೋಸ್ಕರ ಅವರನ್ನ ಈ ಥರ ಚಟುವಟಿಕೆಗಳಲ್ಲಿ ಜೋಡಿಸುವಂಥದ್ದು, ಅಥವಾ ಏನು ದೇಶದ್ರೋಹಿ ಕೆಲಸಗಳಿಗೆ ಅಥವಾ ಈ ಥರದ ಬೇರೆ ಬೇರೆ ಕೆಲಸಗಳಿಗೆ ಜೋಡಿಸುವಂಥ ಸರ್ಕಾರದ ನಿಲುವನ್ನು ನಾವು ಖಂಡಿಸ್ತಾ ಇದ್ದೇವೆ. ಮತ್ತು
ಏನು ಭರತ್ ಕುಂಬಳೇಲ್ ಮೇಲೆ ಏನು ತಾವು ಹೇಳ್ಕೊಂಡು ಬಂದು ಈ ಇದರಲ್ಲಿ ಆಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರಿ ಕೇಸಲ್ಲಿ, ಇದನ್ನ ಮಾಡಿದ್ರೆ ರಾಜ್ಯವ್ಯಾಪಿ ನಾವು ಪ್ರತಿಭಟನೆಯನ್ನ ಮಾಡ್ತೇವೆ. ಮತ್ತೆ ನಮಗೆ ಗೊತ್ತಿದೆ ಇದೆಲ್ಲವೂ ಸಮೇತ ಒಂದು ಮತದ ಓಲೈಕೆಗಾಗಿಯೇ ಆಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಭಾಷ್ ಶೆಟ್ಟಿ ಹತ್ಯೆಯಾದಾಗ ಸೌಜನ್ಯಕ್ಕಾದ್ರೂ ಅವ್ರ ಮನೆಗೆ ಹೋಗುವಂತ ಕೆಲಸ ಯಾರು ಮಾಡಲಿಲ್ಲ. ಇವ್ರು ಮಾತೆತ್ತಿದ್ರೆ ಸಂವಿಧಾನವನ್ನು ಹೇಳ್ತಾರೆ, ಜಾತ್ಯತೀತ ಹೇಳ್ತಾರೆ, ಜಾತ್ಯತೀತತೆ ಅಂತ ಹೇಳ್ತಾರೆ. ಎಲ್ಲಿದೆ ಇದು? ಅಲ್ಲಿಯ ಮುಸಲ್ಮಾನರು ಕೆಲವರು ಹೇಳ್ತಾರೆ ಬ್ಲ್ಯಾಕ್ ಮೇಲ್ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರ ಈ ರೀತಿ ನಡ್ಕೊಳ್ತಾ ಇದೆ ಅಂತ ನಮಗೆ ಅನ್ನಿಸ್ತಾ ಇದೆ. ನಾವು ರಾಜೀನಾಮೆ ಕೊಡ್ತೇವೆ ಅಥವಾ ನಾವು ಅಲ್ಲಿ ನಿಮಗೆ ಗೊತ್ತಿದೆ ಟೇಬಲ್ ಅನ್ನು ಹೊಡೆದು ನೀವು ಅಲ್ಲಿ ಹೋಗಬಾರ್ದು ಅಂತ ಹೇಳಿದ್ರು ಅಂತ. ಈ ಕಾರಣಕ್ಕೋಸ್ಕರ ಸರ್ಕಾರ ಈಗ ನಡ್ಕೊಳ್ಳೋದಾದ್ರೆ ಮುಂದಿನ ದಿನಗಳ ಹಿಂದೂ ಸಮಾಜ ಸರಿಯಾದ ಉತ್ತರವನ್ನು ಕೊಡ್ಲಿಕ್ಕೆ ನಿಂತ್ಕೊಳ್ಳುತ್ತೆ, ಖಂಡಿತವಾಗ್ಲೂ ನಿಂತ್ಕೊಳ್ಳುತ್ತೆ. ವಿಚಾರ ಸರ್ ಕೇಳಿಲ್ಲ ಸರಿಯಾಗಿ. ಈ ಆರೋಪಿಗಳಲ್ಲಿ ಯಾರಾದರೂ ನಿಮ್ಮ ಸಂಘಟನೆಗೆ ಸೇರಿದವರು ಇದ್ದಾರಾ ಅಂತ ಅವ್ರು ಹೇಳ್ತಾರೆ. ಇಲ್ಲ, ನಾನು ಒಬ್ಬ ಪ್ರಾಂತ ಸಂಯೋಜಕಿದ್ದೀನಿ, ಹಾಗಾಗಿ ನನಗಿಲ್ಲಿ ಸ್ಥಳೀಯವಾಗಿ ಕೆಲವರು ಏನಿದೆ ಅಂತ ಗೊತ್ತಿಲ್ಲ. ಆದರೆ ಉದ್ದೇಶ ಅಂತ ಸ್ಪಷ್ಟವಾಗಿದೆ. ಈಗ ನೀವು ನೋಡ್ತಾ ಇದ್ದೀವಿ ನಾವೆಲ್ಲ ಏನು ಉದ್ದೇಶ ಹೇಗೆ ಹೇಳಿದೆ ಅಂತಂದ್ರೆ, ನಾನು ಹಿರಿಯ ಕಾರ್ಯಕರ್ತರಿದ್ದಾರೆ, ಏಜ್ ಆದವರು ಇದ್ದಾರೆ, ಸರ್ಕಾರ ಈ ರೀತಿ ನೋಡ್ತಿದ್ರೆ ಒಂದು ಉದ್ದೇಶ ಇಟ್ಕೊಂಡೆ ಕಾರ್ಯಕರ್ತರ ಮೇಲೆ ಕೇಸುಗಳು ಹಾಕಬೇಕು ಅನ್ನೋಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಭರತ್ ಕುಂಬಳೇಲು ಅವ್ರು ಭಾಷಣ ಮಾಡಿರೋದಿರ್ಬೋದು, ಇದು ಬಟ್ ಕೇಸ್ ಆಗಿದೆ, ಇದ್ರ ಬಗ್ಗೆ ನಮ್ದೇನೋ ಇದಿಲ್ಲ. ಅವರು ಆ ಸಮಯದಲ್ಲಿದ್ದಂತಹ ನಾವು ಇದ್ರ ವಿಚಾರ ಮಾತಾಡಿರ್ಬೋದು, ಅದ್ರ ಬಗ್ಗೆ ಕೇಸ್ ಆಗಿದೆ, ಅದು ನಡೀತಾ ಇದೆ. ಆದರೆ ಅವರನ್ನ ಈ ರೀತಿಯಾದಂತಹ ಕೇಸ್ಗಳಲ್ಲಿ ಅವ್ರ ಮನೆ ಶೋಧ ಮಾಡುವಂಥದ್ದು ಇದನ್ನು ಎಳ್ಕೊಂಡು ಬರ್ತಾ ಇದ್ದಾರೆ ಅಂತ ನಮಗೆ ಅನಿಸ್ತಾ ಇದೆ. ಈಗ ನೀವೇ ಹೇಳಿದ್ದೀರಿ ನಿಮ್ಮಲ್ಲಿ ವಿಚಾರ ಹೆಚ್ಚು ಗೊತ್ತಿಲ್ಲ, ಆದರೆ ಇದು ಸ್ಯಾಂಡ್ ಬಿಸ್ನೆಸ್ ಸಂಬಂಧಪಟ್ಟಂತೆ ವೈಯಕ್ತಿಕ ಮಾಧ್ಯಮಗಳಲ್ಲೇ ನೋಡಿದೆ ನಾನು, ಮಾಧ್ಯಮಗಳಲ್ಲಿ ಸ್ಥಳೀಯ ಮಾಧ್ಯಮಗಳಲ್ಲಿ ಬರ್ತಾ ಇತ್ತು, ಅವರು ಸೋಷಿಯಲ್ ಮೀಡಿಯಾದಲ್ಲಿ ಮಾಧ್ಯಮಗಳಲ್ಲೂ ಬರ್ತಾ ಇದೆ. ಅವರು 2 ತಿಂಗಳ ಹಿಂದೆ ಯಾವುದೋ ಒಂದು ಗಲಾಟೆ ಮಾಡ್ಕೊಂಡಿದ್ರು ಮರಳು ದಂಧೆಗೋಸ್ಕರ ಅನ್ನುವಂಥದ್ದು ಮತ್ತು ವೈಯಕ್ತಿಕ ಕಾರಣ ಅಂತ ಬರ್ತಾ ಇತ್ತು. ಅದನ್ನು ನೋಡಿ ನಾನು ಮಾತಾಡಿದೆ. ನಾನು ಪ್ರಾರಂಭದಲ್ಲಿ ತನಿಖೆಯನ್ನು ಮಾಡಿ ಅಂತ ಹೇಳಿದೆ ನಾನು. ಆದರೆ ನಿನ್ನೆ ಹೇಳ್ತಾ ಇದ್ದೆ ನಾನು, ಸರ್ಚ್ ವಾರೆಂಟ್ ಇಲ್ಲದೇನೆ ಅವ್ರ ಮನೆಗೆ ಹೋಗಿದ್ದಾರೆ ಅನ್ನೋಂಥದ್ದು ಮಾಹಿತಿ ಕೂಡ ಬರ್ತಾ ಇದೆ. ಯಾರು ಭರತ್ ಕುಂಬಳೇಲ್ ಮನೆಗೆ ಸರ್ಚ್ ವಾರೆಂಟ್ ಇದ್ದಲ್ಲೇ ಹೋಗಿ ಸರ್ಚ್ ಮಾಡಿದ್ದಾರೆ ಇಲಾಖೆ ಅಂತ ಹೇಳಿ. ಅಲ್ಲ, ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ನಮ್ದು ಅಭ್ಯಂತರ ಇಲ್ಲ, ಅವ್ರು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ನಮ್ಮ ಅಭ್ಯಂತರ ಯಾವುದೂ ಇಲ್ಲ. ಆದರೆ ನಾನು ಹೇಳಿದೆ, ನಾನು ಕೆಲವು ಸರ್ಚ್ ವಾರೆಂಟ್ಗಳು ಇಲ್ಲದೆ ಅವ್ರ ಮನೆಗೆ ಹೋಗುವಂಥದ್ದು, ಅವ್ರ ಮನೆಗೆ ಬೆದರಿಸುವಂಥದ್ದು, ಅವ್ರ ಮನೆಗಳಲ್ಲಿ ಅಲ್ಲ ಆರೋಪಿ ಅಂತಿದೆ, ಅಪರಾಧಿ ಅಂತೇನಿಲ್ಲ. ತನಿಖೆ ಮಾಡೋದ್ರ ಬಗ್ಗೆ ನಮ್ಮ ಅಭಿಪ್ರಾಯ ಇಲ್ಲ, ವಿರೋಧ ಇಲ್ಲ. ಆದರೆ ಉದ್ದೇಶವನ್ನ ಬೇರೆ ರೀತಿಯಾಗಿ ಹೇಳಿಬಾರದು ಇವರು ಅಂತ. ಇವರು ರಾಜಕೀಯ ಉದ್ದೇಶಕ್ಕಾಗಿ ಪೊಲೀಸ್ ಇಲಾಖೆಯನ್ನ ದುರ್ಬಳಕೆ ಮಾಡುವಂಥದ್ರ ವಿಚಾರ ಬಗ್ಗೆ ನಮ್ಮದು ವಿರೋಧ ಇದೆ. ಅಲ್ಲ, ಈಗ ಒಂದು ಕಡೆ ಅಂತೀರಿ ಆರೋಪ ತನಿಖೆ ಮಾಡಕ್ಕೆ ನಮ್ಮ ಅಭ್ಯಂತರ ಇಲ್ಲ ಅಂತೆಲ್ಲ ಹೇಳ್ತೀರಿ, ಮತ್ತೆ ಇನ್ನೊಂದು ಕಡೆ ಹೇಳ್ತೀರಿ ಅವ್ರ ಮೇಲೆ ಅರೆಸ್ಟ್ ಆದ್ರೆ ನಾವು ಉಗ್ರ ಪ್ರತಿಭಟನೆ ಅಂತೀರಿ. ಅದು ಏನು ಅರ್ಥ ಇದು? ಅಂದ್ರೆ ನೀವು ಇನ್ವೆಸ್ಟಿಗೇಷನ್ ಆಗಬೇಕು, ಆದರೆ ಆಕ್ಷನ್ ಆಗುತ್ತೆ, ಇದಾಗುತ್ತೆ. ನಿಮ್ಗೇನು ಇದಿಲ್ಲ ಅಂತಂದ್ರೆ ನೀವು ಅದನ್ನ ಪ್ರತಿಭಟನೆ ಮಾಡ್ಬೇಕು ಅಂದ್ರೆ ಅವ್ರು ನಿಮ್ಮ ಅವರು ಇದು ಇತ್ತಂತದ್ದು ಅವ್ರದ್ದೇನು ಆರೋಪ ಇದು ಇಲ್ಲ ಅಂತಂದಾಗ ನೀವೇ ಕಷ್ಟ ಆಗ್ತೀರಿ, ನೀವು ಪ್ರತಿಭಟನೆ ಮಾಡಬೇಕು, ಗುರಿ ಮಾಡ್ತಾ ಇದ್ದಾರೆ, ತನಿಖೆ ಮಾಡೋದು ನೀವು ಆಸ್ಪದ ಯಾಕೆ ಕೊಡಲ್ಲ? ಅದನ್ನು ನಾನು ಹೇಳಿದೆ, ಗುರಿ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ನಿನ್ನೆ ಯಾವುದೋ ಒಂದು ತನಿಖೆ ವಿಚಾರವಾಗಿ ಅವ್ರ ಮೇಲೆ ಸರ್ಚ್ ವಾರೆಂಟ್ ಇರಲಿಲ್ಲ ಅಂತ. ಯಾವುದೋ ಒಂದು ವ್ಯವಸ್ಥಿತವಾಗಿ ನಡಿಬೇಕಲ್ಲ, ವ್ಯವಸ್ಥೆ ಇಲ್ಲದೆ ದುರುದ್ದೇಶತೆ ಯಾಕೆ ಹೇಳಿದೆ ಅಂತಂದ್ರೆ, ಇವರನ್ನ ಜೋಡಿಸೋದು ಯೋಚನೆ ಮಾಡಿ ಒಂದ್ ಕಡೆ ಇವರನ್ನು ಹೋಗ್ತಾರೆ, ಅಲ್ಲಿ ನಮ್ಮ ಪೂವಪ್ಪ ಅಂತ 84 ವರ್ಷದವ್ರ ಮನೆಯಲ್ಲಿ ರಾತ್ರಿ 12 ಗಂಟೆಗೆ ಹೋಗ್ತಾರೆ. ಏನಿದು ನಮಗೆ ಸ್ಪಷ್ಟ ಆಗ್ಬೇಕಲ್ಲ. ಇದರಲ್ಲಿ ಕಾರ್ಯಕರ್ತರನ್ನ ಉದ್ದೇಶ ಮಾಡಿಕೊಂಡು ಮನೆಗಳಿಗೆ ಹೋಗಿ ಮನೆ ಮುಂದೆ ಸೈರನ್ ಹಾಕುವಂಥದ್ದು, ಅವರಿಗೆ ಅವರ ಪ್ರೈವೇಸಿ ಇಲ್ವಾ? ಪ್ರೈವೇಸಿ ಅಲ್ಲ, ಈಗ ಇದು ಒಂದು ಸೀರಿಯಸ್ ಮರ್ಡರ್ ಇನ್ವೆಸ್ಟಿಗೇಷನ್.
ಹೌದು ಸರ್. ಈಗ ಯಾರು ಆರೋಪ ಮೇಲೆ ನಾವು ತನಿಖೆನೇ ಮಾಡಬಾರ್ದು ಹೇಗೆ? ಧಮಕಿ ಹಾಕಿ ಮಾತಾಡಿಸಿರೋದು ಇದು ರಾತ್ರಿ 12 ಗಂಟೆ ಸಮಯದಲ್ಲಿ ಹೋಗಿ ಅವ್ರ ಮನೆಗಳಲ್ಲಿ ಹೋಗಿ ಧಮಕಿ ಹಾಕಿರೋದು, ಮನೆ ಮುಂದೆ ಹೇಳುವಂಥದ್ದು, ನಿಮ್ಮ ಮಕ್ಕಳನ್ನ ರೌಡಿ ಶೀಟರ್ ಮಾಡ್ತೀವಿ ಅನ್ನೋ ಅಂತ ಹೇಳುವಂಥದ್ದು, ಈ ಕೆಲಸಗಳನ್ನು ಮಾಡಿದ್ದಾರೆ. ಹಾಗಾಗಿ ಇದರಲ್ಲಿ ಉದ್ದೇಶ ಬೇರೆ ಇದೆ ಅನ್ನೋದು ನಮ್ಮ ಇದು ನಿಲುವು. ಅಲ್ಲ, ನಾವು ಅದನ್ನು ನಮಗೆ ಗೊತ್ತಿಲ್ಲ, ನಮಗೆ ಈ ಥರದ್ದು ಯಾವುದೂ ಮಾಹಿತಿ ಇಲ್ಲ. ಆದರೆ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾಗಳನ್ನು ನೋಡಿದ್ರಿಂದ ನಾನು ಹೇಳ್ತಾ ಇರೋದು ಅವರು ಮರಳಿ ದಂಡದಲ್ಲಿದ್ದರು ಅಥವಾ ವೈಯಕ್ತಿಕ ಕಾರಣನೂ ಆಗಿತ್ತು ಅನ್ನೋಂಥದ್ದು ಬರ್ತಾ ಇದೆ ಅಂತ ನಾನು ಹೇಳ್ತಾ ಇರೋದು. ತನಿಖೆ ಆಗಲಿ, ನಾನು ಹೇಳ್ತಾ ಇದ್ದೆ ತನಿಖೆ ಬಗ್ಗೆ ನಮ್ದು ಏನಿಲ್ಲ, ತನಿಖೆ ಮಾಡಿ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಸಂಘಟನೆ ಈ ಕೊಲೆಯನ್ನು ಮಾಡುವಂಥದ್ದು, ಕೊಲೆಯನ್ನು ಸಮರ್ಥನೆ ಮಾಡುವಂಥ ನಿಟ್ಟಿನಲ್ಲಿ ನಾವಿಲ್ಲ. ನಾವು ಶಾಂತಿ ನೆಲೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಸಂಘಟನೆ ಯಾವಾಗಲೂ ಕೆಲಸ ಮಾಡ್ತಾ ಇದೆ. ನಮ್ಮ ಸಂಘಟನೆ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದೆ. ತಮಗೆಲ್ಲರೂ ಗೊತ್ತಿದೆ, ಗೋಹತ್ಯೆ ಬೇರೆ ಬೇರೆ ವಿಚಾರಗಳಿರ್ಬೋದು. ಕೋವಿಡ್ ಸಮಯದಲ್ಲಿ ನಮ್ಮ ಸಂಘಟನೆ ಇಲ್ಲೆಲ್ಲಿ ಹೇಗೆ ಕೆಲಸ ಮಾಡಿದೆ ತಮ್ಮೆಲ್ಲರೂ ಗಮನಕ್ಕೂ ಇದೆ. ಈ ಥರದ ಸಂಘಟನೆಯನ್ನ ಬೇರೆ ಸಂಘಟನೆಗಳ ಜೊತೆ ಹೋಲಿಕೆ ಏನು ತಳುಕಾಕುವಂಥದ್ದು ಸರಿಯಲ್ಲ ಅಂತ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನಾಗರಿಕರೇ, ನಿಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನ ನಗರಸಭೆಯಿಂದ ನಿಯೋಜಿಸಿದ ವಾಹನಗಳಿಗೆ ಹಸಿ, ಒಣ ಮತ್ತು ಅಪಾಯಕಾರಿ ಕಸವಾಗಿ ವಿಂಗಡಿಸಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕದೆ ಕಸದ ಬುಟ್ಟಿಯ ಮುಖಾಂತರವೇ ಪ್ರತ್ಯೇಕವಾಗಿ ನೀಡಿ ಸಹಕರಿಸುವುದು. ನಗರದ ಎಲ್ಲ ಉದ್ದಿಮೆದಾರರು ತಮ್ಮ ಉದ್ದಿಮೆ ಸ್ಥಳದ ಮುಂಭಾಗದಲ್ಲಿ ಹಸಿರು ಬಣ್ಣದ ಬಿನ್ ಹಾಗೂ ನೀಲಿ ಬಣ್ಣದ ಬಿನ್ಗಳನ್ನು ಕಡ್ಡಾಯವಾಗಿ ಮತ್ತು ತಮ್ಮ ಉದ್ದಿಮೆಯಲ್ಲೇ ನಿಷೇಧಿತ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಕೆ ಮತ್ತು ಮಾರಾಟ ಮಾಡುವುದಿಲ್ಲ ಎಂಬ ನಾಮಫಲಕವನ್ನು ಅಳವಡಿಸಿ ಪುತ್ತೂರು ನಗರವನ್ನ ಸ್ವಚ್ಛ ಮತ್ತು ಸುಂದರ ನಗರವನ್ನಾಗಿಸಲು ಎಲ್ಲರೂ ಪ್ರಯತ್ನಿಸೋಣ.